ಮಂಗಳೂರಿನ ಜ್ಯೋತಿ ಹಾಗೂ ಕರಂಗಲ್ಪಾಡಿ ಸಮೀಪದಲ್ಲಿರುವ ಮೇರಿಯನ್ ಪ್ಯಾರಡೈಸ್ ಪ್ಲಾಜಾ ಕಟ್ಟಡದಲ್ಲಿ ಬಿಗ್ ಮಿಶ್ರಾ ಪೇಡಾ ಬೇಕರಿ ಶುಭಾರಂಭಗೊಂಡಿತು. ನೂತನ ಮಳಿಗೆಯನ್ನು ಪಾಲಿಕೆಯ ವಿಪಕ್ಷ ನಾಯಕರಾದ ಎಸ್ಸಿ ವಿನಯ್ ರಾಜ್ ಅವರು ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು. ನಗರದ ಹೃದಯ ಭಾಗದಲ್ಲಿ ಅದು ಕೂಡ ಫೋರ್ಟ್ ವಾರ್ಡ್ ನಂದೇ ವಾರ್ಡಿನಲ್ಲಿ ಇವತ್ತು ಈ ಒಂದು ಬಿಗ್ ಮಿಶ್ರಾ ಪೇಡಾ ಈ ಒಂದು ಸ್ವೀಟ್ ಏನು ಇವತ್ತು ಈ ಮಳಿಗೆ ಇವತ್ತು ಓಪನ್ ಆಗಿದೆ. ಇವತ್ತು ನನಗೆ ಭಾಳ ಸಂತೋಷವನ್ನು ಇದು ಕೊಡ್ತಾ ಇದೆ. ಯಾಕೆಂತ ಹೇಳಿದರೆ ಸುಮಾರು 87 ವರ್ಷದ ಹಿಂದೆ ಹುಟ್ಟು ಹಾಕಿದಂಥ ಒಂದು ಕಂಪನಿ ಬಿಗ್ ಮಿಶ್ರಾ ಪೇಡಾ. ಇದು ಹುಬ್ಬಳ್ಳಿ ಹೆಡ್ ಆಫೀಸ್ ಇರುವಂಥದ್ದು. ಕ್ವಾಲಿಟಿ ಸ್ವೀಟ್ಗಳನ್ನು ಮಾಡೋದ್ರ ಮೂಲಕ ಜನರಿಗೆ ಉತ್ತಮ ಗುಣಮಟ್ಟದ ಸ್ವೀಟನ್ನು ಕೊಡುವಂಥ ಒಂದು ವಿಶ್ವಾಸಾರ್ಹವಾದಂಥ ಒಂದು ಕಂಪನಿ. ಆ ಕಂಪನಿಯ ಫ್ರಾಂಚೈಸಿಯನ್ನು ಇವತ್ತು ಯೋಗೀಶ್ ಮತ್ತು ಹ್ಯಾರಿಸ್ ಮತ್ತು ಅವರ ತಂಡದವರು ಇಲ್ಲಿ ಇದನ್ನು ಶುರು ಮಾಡಿದ್ದಾರೆ. ಮಂಗಳೂರು ನಗರಕ್ಕೆ ಉತ್ತಮ ಗುಣಮಟ್ಟದ ಒಂದು ಸ್ವೀಟನ್ನು ಕೊಡುವ ನಿಟ್ಟಿನಲ್ಲಿ ಇವರು ಇದನ್ನು ಇವತ್ತು ಆರಂಭ ಮಾಡಿದ್ದಾರೆ. ಅದರ ಜೊತೆಯಾಗಿ ಇವತ್ತು ಸುಮಾರು 25 ಕುಟುಂಬಗಳಿಗೆ, ಅಂದರೆ ಇವತ್ತು ನಿರುದ್ಯೋಗ ಸಮಸ್ಯೆ ಇರುವಂಥ ಈ ಒಂದು ಸಂದರ್ಭದಲ್ಲಿ 25 ಮಂದಿ ಯುವಕರಿಗೆ ಮತ್ತು ಯುವತಿಯರಿಗೆ ಇಲ್ಲಿ ಅವರು ಕೆಲಸ ಕೊಡ್ತಾ ಇದ್ದಾರೆ ಅಂತ ಹೇಳಿದರೆ 25 ಕುಟುಂಬ ಅಂತ ಹೇಳಿದರೆ ಒಂದು 3 ಮಂದಿಯನ್ನು ಹಿಡಿದರೂ ಕೂಡ ಸುಮಾರು 75 ಮಂದಿಗೆ ಒಂದು ಅನ್ನ ಹಾಕುವಂಥ ಒಂದು ಉತ್ತಮ ಕೆಲಸವನ್ನು ಕೂಡ ಇವರು ಮಾಡಿದ್ದಾರೆ. ಈ ವೇಳೆ ಮಳಿಗೆಯ ಪಾಲುದಾರರಾದ ರಿಯಾಜ್ ಇಬ್ರಾಹಿಂ, ಅಬ್ದುಲ್ ಹಮೀದ್, ಹ್ಯಾರಿಸ್ ಇಬ್ರಾಹಿಂ, ಯಾಗೀಶ್ ಯಾದವ್, ಪ್ರದೀಪ್ ಸುವರ್ಣ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಈಗಾಗಲೇ ಕಲ್ಲಾಪುವಿನಲ್ಲಿ ಕಾರ್ಯಾಚರಿಸುತ್ತಿರುವ ಬಿಗ್ ಮಿಶ್ರಾ ಪೇಡಾ ಬೇಕರಿ ಇದೀಗ ಮಂಗಳೂರಿನಲ್ಲೂ ತನ್ನ ಮಳಿಗೆಯನ್ನ ಆರಂಭಿಸಿದೆ. ಇಲ್ಲಿ ವಿವಿಧ ಬಗೆಯ ಸಿಹಿ ತಿಂಡಿಗಳು ಲಭ್ಯವಿದೆ. ಆಕ್ಚುಲಿ ಇದು ನಮ್ಮದು ಸೆಕೆಂಡ್ ಬ್ರಾಂಚ್. ಫಸ್ಟ್ ಬ್ರಾಂಚ್ ನಮ್ದು ಆಲ್ರೆಡಿ ಕಲ್ಲಾಪುರಲ್ಲಿದೆ. ಇದು ಆ್ಯಕ್ಚುಲಿ ನಾವು ಈಗ ದಿವಾಲಿ ಅಂತೇಳಿ ನಮ್ಮ ಇದನ್ನು ಫಾಸ್ಟ್ ಪೇಸ್ ಮಾಡಿ ಓಪನ್ ಮಾಡಿದ್ದೇವೆ. ಇದರೊಟ್ಟಿಗೆ ಫಾಲೂದಾ ವರ್ಲ್ಡ್ ಕೇಕ್ ಮತ್ತು ಚಾಟ್ಸ್ದು ನಮಗೆ ಕಂಪ್ಲೀಟ್ ಫುಲ್ ಫ್ಲೆಜ್ ರೆಸ್ಟೋರೆಂಟ್ ಬರ್ತಾ ಇದೆ ಇದರಲ್ಲಿ ಕೆಫೆ ಆಗಿ. ಸೊ ಅದು ಶೀಘ್ರದಲ್ಲಿ 1 ತಿಂಗಳೊಳಗೆ ನಾವು ಓಪನ್ ಮಾಡಬೇಕಂತ ಹೇಳಿದ್ದೇವೆ. ಈಗ ದಿವಾಳಿ ಆದ್ದರಿಂದ ನಾವು ಇದನ್ನು ಈಗ ಬೇಗ ಓಪನ್ ಮಾಡಿದ್ದೇವೆ. ನಮ್ಮ ಹತ್ರ ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡೋದೇನೆಂದರೆ, ಈಗ ದಿವಾಳಿ ಬರ್ತಾ ಇದೆ, ನಮ್ಮಲ್ಲಿ ಬಂದು ಪರ್ಚೇಸ್ ಮಾಡಿ ಸ್ವೀಟ್ಸ್ ನಮ್ಮ ಎಂಕರೇಜ್ ಮಾಡಿ. ಮತ್ತು ಇಲ್ಲಿ ನಮ್ಮ ಹತ್ರ ತುಂಬ ವೆರೈಟೀಸ್ ಆಫ್ ಸ್ವೀಟ್ಸ್ ಇದೆ. ಬಿಗ್ ಮಿಶ್ರಾ ಆಲ್ಮೋಸ್ಟ್ ಎಲ್ಲರಿಗೆ ಗೊತ್ತಿದ್ದ ಬ್ರ್ಯಾಂಡ್ ಇದು. ಅದ್ರ ಬಗ್ಗೆ ಏನು ಜಾಸ್ತಿ ಹೇಳ್ಬೇಕಂತಿರಲಿಲ್ಲ. ಇದು ನಮ್ಮನ್ನು ಒಂದು ಸಪೋರ್ಟ್ ಮಾಡಿ ಅಂತ ನಿಮ್ಮೆಲ್ಲರ ಹತ್ರ ಮನವಿ ಮಾಡ್ತೀನಿ. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.